ಸಾರ್ವಜನಿಕರಿಗೆ ಪ್ರಯೋಜನಕಾರಿಯಾಗುವ ಕೆಲಸವನ್ನ ಪೊಲೀಸರು ಮಾಡಬೇಕು. ಆದರೆ ಅವರು ಸಾರ್ವಜನಿಕರಿಗೆ ತೊಂದರೆ ನೀಡಿದರೆ ಹೇಗೆ? ಇಂತಹ ಪ್ರಶ್ನೆಯೊಂದನ್ನ ಮಂಗಳೂರಿನ ನಾಗರಿಕರು ಪ್ರಶ್ನಿಸುವ ಅನಿವಾರ್ಯತೆ ಬುಧವಾರ ಕಂಡುಬಂತು. ಸುರಿಯುವ ಜಡಿಮಳೆಗೆ ಮಂಗಳೂರು ಪೊಲೀಸರು ಬ್ಯಾರಿಕೇಡ್ಗಳನ್ನ ಅಡ್ಡ ಇಟ್ಟು ಬಂದೋಬಸ್ತ್ ಮಾಡುವ ಕೆಲಸವೇನೋ ಶ್ಲಾಘನೀಯ. ಆದರೆ ಇವರ ಅತಿಯಾದ ಬಂದೋಬಸ್ತ್ನಿಂದಾಗಿ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದು ಮಾತ್ರ ಜನತೆ. ಮಂಗಳೂರಿನ ವೆಲೆನ್ಸಿಯಾ ವೃತ್ತದ ಬಳಿ ಬ್ಯಾರಿಕೇಡ್ಗಳನ್ನ ಅಡ್ಡ ಇಟ್ಟು ಮಂಗಳೂರು ಪೊಲೀಸರು ಬಂದೋಬಸ್ತ್ ನಿರತರಾಗಿದ್ರು. ಈ ಸಂದರ್ಭ ಏಕಾಏಕಿ ಜಡಿಮಳೆ ಸುರಿದಿದ್ದು ಕೊಡೆ ಇಲ್ಲದ ಕಾರಣ ಪೊಲೀಸರು ಪಕ್ಕದ ಅಂಗಡಿಗೆ ಆಶ್ರಯ ಪಡೆಯಲು ಹೋಗಿದ್ದಾರೆ. ಆದರೆ ಇದರಿಂದ ರಸ್ತೆಯುದ್ದಕ್ಕೂ ಟ್ರಾಫಿಕ್ ಜಾಮ್ ಆಗಿದೆ. ಕನಿಷ್ಠ ಆ ಬ್ಯಾರಿಕೇಡ್ಗಳನ್ನ ತೆಗೆದಿದ್ರು ವಾಹನ ಸವಾರರಾದರೂ ಸುಗಮವಾಗಿ ವಾಹನ ಕೊಂಡು ಹೋಗುತ್ತಿದ್ರು. ಇನ್ನು ಈ ಮಾರ್ಗವಾಗಿ ಪಕ್ಕದ ಕಂಕನಾಡಿ ಆಸ್ಪತ್ರೆಗೆ ಹೋಗುವ ರೋಗಿಗಳನ್ನು ಹೊತ್ತ ಆಂಬ್ಯುಲೆನ್ಸ್ಗಳು ಸಂಚರಿಸುತ್ತಿವೆ. ರೋಗಿಗಳು ತುರ್ತಾಗಿ ಈ ಆಸ್ಪತ್ರೆಗೆ ಇತರ ವಾಹನಗಳಲ್ಲಿ ಹೋಗಬೇಕಾದ್ರೆ ಪೊಲೀಸರ ಈ ಅತಿ ಬಂದೋಬಸ್ತ್ ಪ್ರಾಣಕ್ಕೆರವಾಗುವ ಸಾಧ್ಯತೆಯೂ ಇದೆ. ಗೇಟ್ ತೆರೆದಿಟ್ಟು ಮಳೆ ಬಂದಾಗ ಪಕ್ಕದ ಅಂಗಡಿಗೆ ಓಡುವ ಪೊಲೀಸರ ವಿಡಿಯೋವನ್ನು ಮಾಡಿರುವ ಸ್ಥಳೀಯರು ಅದನ್ನ ಸಾಮಾಜಿಕ ಜಾಲತಾಣದಲ್ಲೂ ಹರಿಯಬಿಟ್ಟಿದ್ದಾರೆ.